ಕೋವಿಡ್ ಸಮಸ್ಯೆಯಿಂದಾಗಿ ಕಳೆದ 2 ವರ್ಷಗಳಿಂದ ಅದ್ದೂರಿಯ ಸಾರ್ವಜನಿಕ ಕಾರ್ಯಕ್ರಮವೇ ನಡೆದಿಲ್ಲ. ಆದರೆ ಜನ ಇದೀಗ ಎಲ್ಲ ಸಮಸ್ಯೆಗಳನ್ನು ಮರೆತು ಬಾಲಗಣಪನ ಅದ್ದೂರಿಯ ಶೋಭಾಯಾತ್ರೆಯಲ್ಲಿ ಭಾಗವಹಿಸಿ ಈ ಧಾರ್ಮಿಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಗಣೇಶ ಚತುರ್ಥಿಯ ದಿನದಂದು ಬಾಲಗಣಪತಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆಗೊಳ್ಳುವ ಗಣಪ ತನ್ನ ಮಾತೆಯ ಶರವನ್ನವರಾತ್ರಿಯ ಶುಭ ಸಂದರ್ಭದ 9 ದಿನಗಳ ಪೂಜೆ ಪುನಸ್ಕಾರಗಳನ್ನು ಕಣ್ತುಂಬಿಸಿಕೊಂಡರು. ಎಲ್ಲೆಡೆ ಶಾರದೆ ವಿಸರ್ಜನೆ ಇಲ್ಲಿ ಮಾತ್ರ ಊರ ಪರವೂರ ಭಕ್ತಾದಿಗಳ ಪಾಲ್ಗೊಳ್ಳುವಿಕೆಯಲ್ಲಿ ವಿವಿಧ ವೇಷಭೂಷಣಗಳ ಅಬ್ಬರ, ಭಜನಾ ಕುಣಿತ, ದೇವರ ಹರಕೆಯ ಹುಲಿವೇಷ, ತಾಯಿ ಶಾರದೆಯ ಸ್ತಂಭಚಿತ್ರ, ನಾಸಿಕ್ ಡೋಲು ಮುಂತಾದವುಗಳೊಂದಿಗೆ ಪೇಟೆಯ ಹೃದಯ ಭಾಗದಲ್ಲಿ ಪೂಜೆ ನಡೆದ ಬಳಿಕ ಹೆದ್ದಾರಿಯಾಗಿ ಸಾಗಿ ಅಂತಿಮವಾಗಿ ಮೀನುಗಾರಿಕಾ ರಸ್ತೆಯ ಗುಡ್ಡೆಚಿ ಎಂಬಲ್ಲಿ ಅಂತಿಮ ಪೂಜೆ ನಡೆದು ಸಮುದ್ರದ ನೀರಲ್ಲಿ ಜಲಸ್ತಂಭನಗೊಳಿಸುವ ಮೂಲಕ ಈ ವರ್ಷದ ಗುಡ್ಡೆ ಗಣಪ ವಾರ್ಷಿಕ ಉತ್ಸವಕ್ಕೆ ತೆರೆ ಕಂಡಿದೆ. ಅಹಿತಕರ ಘಟನೆಗಳು ನಡೆಯದಂತೆ ಪಡುಬಿದ್ರಿ ಠಾಣಾ ಪಿಎಸ್ಐ ಅಶೋಕ್ ಕುಮಾರ್ ನೇತೃತ್ವದಲ್ಲಿ ಕಟ್ಟೆಚ್ಚರ ವಹಿಸಿದ್ದು ಸಂಪೂರ್ಣ ಪೊಲೀಸ್ ಬಂದೋಬಸ್ತ್ ಯಶಸ್ಸು ಕಂಡಿದೆ.